ಇವತ್ತು ನಾನು ಮೊದಲನೇದಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂಥ ಉದಯ್ ಆಚಾರ್ಯ ಅವರಿಗೆ ಕೇಳಿಕೆ ಬಯಸ್ತಾ ಇದ್ದಾರೆ. ಸರ್, ಇವತ್ತು ಭಾಳಷ್ಟು ತ್ರಾಸದಾಯಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ ಒಂದು ಕಡೆ. ಇನ್ನು ಅವರಿಗೆ ಇರುವಂಥದ್ದೊಂದು ಸಾಧಾರಣ 20 ತಿಂಗಳು ಇರಬಹುದೇನು. ಆದರೆ ಈ ಒಂದು ಹಂತದಲ್ಲಿ ಅವರು ಮೊದಲನೇದಾಗಿ ತಾವೇ ಒಂದು ಮುಖ್ಯಮಂತ್ರಿ ಆದಾಗ ಬೆರಳಿಕೆಯಷ್ಟು ಸಚಿವರನ್ನಾಗಿ ಮಾಡಿದ್ರು. ಅವರಿಗೆ ಗೊತ್ತಿತ್ತು ಈ ರೀತಿ ಒಂದು ಶಾಸಕರಿಂದ ಒತ್ತಡ ಬರ್ಬೋದು ಅಂತ. ಆದರೆ ಮಾಡಿಯೂ ಕೂಡ ಇವತ್ತು ಹಿರಿಯ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಇದನ್ನು ತಾವು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಬಯಸ್ತೀರಿ ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ? ನೋಡಿ, ರಾಜಕೀಯ ಅಂತ ಹೇಳುವುದು ಇದಕ್ಕೇನೆ. ನೋಡಿ, ಎಲ್ರಿಗೂ ಒಂದು ಆಸೆ ಇರ್ತದೆ, ನನಗೂ ಮಿನಿಸ್ಟರ್ ಆಗಬೇಕು, ನನಗೂ ಸ್ಥಾನಮಾನ ಸಿಗಬೇಕು ಅಂತ ಹೇಳುವಂಥದ್ದು ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಅದು ತಪ್ಪಲ್ಲ, ಯಾರಿಗೆ ಇರಬೇಕು ಮಾಡೋದು ತಪ್ಪಲ್ಲ ಯಾರು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಒಂದು ಏನು ಹೇಳ್ತಾರೆ, ಒಂದು ಕೇಂದ್ರದಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು 2.5 ವರ್ಷ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ಒಂದು 2.5 ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿ ರಾಜ್ಯವನ್ನು ಮುಂದೆ ನಡೆಸಬೇಕಂತ ಹೇಳುವಂಥ ವಿಚಾರವಾಗಿ ಕೂಡ ಅದೇ ರೀತಿಯಾಗಿ ಅದರಲ್ಲಿ ಕೂಡ ಸ್ವಲ್ಪ ಗೊಂದಲಗಳಿದ್ದವು. ಅದು ನಿವಾರಣೆ ಆಯಿತು. ಡಿ ಕೆ ಶಿವಕುಮಾರ್ ಸಾಹೇಬರು CM ಆದರು. ಅದಾದಮೇಲೆ ಒಂದು 2 ತಿಂಗಳು ಅದ ಒಂದು ವಿಳಂಬದಲ್ಲಿ ಒಂದು ಸಂಪುಟ ರಚನೆಯು ಕೂಡ ಆಯಿತು. ನೋಡಿ, ಸಂಪುಟ ರಚನೆ ಮಾಡುವಂಥದ್ದು ಇದು ಒಂಥರ ಒಂದು ಕಬ್ಬಿಣದ ಕಡಲೆಕಾಯಿಯನ್ನು ತಿನ್ನುವ ಹಾಗೆ. ಯಾಕಂತ ಹೇಳಿದರೆ ಬಹಳಷ್ಟು ಆಕಾಂಕ್ಷಿಗಳಿರ್ತಾರೆ. ಮತ್ತು ಇನ್ನೊಂದು ವಿಚಾರವನ್ನು ನಾವು ಹೇಳಬೇಕೇನಂತೇಳಿ, ನೋಡಿ, ಯಾರೇ ಒಬ್ಬರು ಶಾಸಕರಾಗಲಿ, ನಮ್ಮ ರಾಜ್ಯದಲ್ಲಿ ಇರುವಂಥ 224 ಶಾಸಕರು ಏನಿದ್ದರೆ ಅವರು ಎಲ್ಲರೂ ಒಂದು ಏನು ಹೇಳ್ತಾರೆ, ಒಂದು ಅತ್ಯಂತ ಒಂದು ಎಂಥರ ಕೆಪೇಬಲ್ ವ್ಯಕ್ತಿಗಳು, ಸಾಮಾನ್ಯರಲ್ಲ. ಆ ಒಂದು ಅವರಲ್ಲಿ ಒಂದು ಕೆಪಬಿಲಿಟಿ ಇರುವುದರಿಂದ ಅವರು ಈಗ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಸೊ ಹಾಗಿರುವಾಗ ಈಗ ಆಡಳಿತದಲ್ಲಿ ಇರುವ ನಮ್ಮ ಪಕ್ಷಕ್ಕೆ ಈಗ 140 ಶಾಸಕರ ಬೆಂಬಲ ಏನಿದೆ, ಎಲ್ಲರೂ 140ಕ್ಕೆ 140 ಶಾಸಕರಿಗೂ ಕೂಡ ಎಲ್ಲರೂ ಅರ್ಹರೇ, ಯಾರು ಅನರ್ಹರು ಅಂತ ಅಲ್ಲ. ಬಹುಶಃ ನಮ್ಮ ಒಂದು ಪ್ಲಾನ್ ಏನಿತ್ತು ಅಂತ ಹೇಳಿದರೆ, ಎಲ್ಲರನ್ನೂ ನಾವು ಏನವರವರ ಒಂದು ಅರ್ಹತೆಯ ಪ್ರಕಾರ ಅವರವರಲ್ಲಿ ಏನೇನು ಒಂದು ಯೋಜನೆಗಳಿವೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಂತ ಹೇಳಿದರೆ ಅವರಿಗೆ ಅವಕಾಶ ಖಂಡಿತವಾಗಿ ಕೊಡಲೇಬೇಕಾಗ್ತದೆ ನಾವು. ನೋಡಿ, ಈಗ ಮತ್ತೆ ಅದರ ಒಟ್ಟಿಗೆ ಇನ್ನೊಂದು ಏನಂತ ಹೇಳಿದರೆ, ಕಳೆದ ಬಾರಿ ಏನು 34 ಶಾಸಕರೇನಿದ್ರು ಅವರನ್ನು ಕಂಪ್ಲೀಟ್ಲಿ ವೈಪ್ ಅಪ್ ಮಾಡಿ ಹೊಸ ಶಾಸಕರನ್ನು ತರುವಂಥದ್ದು ಕೂಡ ಯಾವುದೇ ಒಂದು ಆಡಳಿತಾತ್ಮಕವಾಗಿ ಸರಿಯಲ್ಲ. ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗ್ತದೆ. ಅವರ ಒಂದು ಸೀನಿಯಾರಿಟಿ ಅಥವಾ ಅವರು ಯಾವ ಪ್ರದೇಶದಿಂದ ಬಂದರು ಅಥವಾ ಅದನ್ನೆಲ್ಲ ನಾವು ಲೆಕ್ಕಾಚಾರ ಹಾಕಲೇಬೇಕಾಗ್ತದೆ. ಇದು ನಮ್ಮ ಒಂದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಇದು ಯಾವುದೇ ಪಕ್ಷ ಆದರೆ ಸಹ ಎಲ್ಲವನ್ನು ನಾವು ಒಂದು ತೂಗಿ ಅಳೆದು ಒಂದು ಸಮತೋಲನದಿಂದ ಇಟ್ಕೊಂಡು ಹೋಗಬೇಕಾಗ್ತದೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಪೂರ್ಣ ಪ್ರಮಾಣದ ಒಂದು ಮಂತ್ರಿಮಂಡಲ ಆಗಿದೆ. ಒಂದು ಸೀಟ್ ಪೆಂಡಿಂಗ್ ಇದೆ, ಅದು ಮಹಿಳಾ ಮೀಸಲಾತಿ ಇರುವಂಥದ್ದು. ಅದು ಕೂಡ ಇವತ್ತು ನಾಳೆಯಲ್ಲಿ ಈಗ ಅದನ್ನು ಫಿಲ್ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂತಹ ಇಷ್ಟರವರೆಗೆ ಒಂದು ಆಡಳಿತಾತ್ಮಕವಾಗಿ ಏನೇ ಒಂದು ಲೋಪ ಬರಲಿಲ್ಲ ಇಲ್ಲಿವರೆಗೆ. ಮಂತ್ರಿಮಂಡಲ ಪೂರ್ಣ ಪ್ರಮಾಣದಲ್ಲಿ ಇಲ್ಲದಿದ್ರು ಎಲ್ಲವನ್ನು ಒಂದು ಸಮರ್ಪಕವಾಗಿ ಒಂದು ಏನು ಟ್ರಬಲ್ ಶೂಟರ್ ಅಂತ ನಾವೇನು ಹೇಳ್ತೇವೆ ಡಿ ಕೆ ಸಾಹೇಬರಿಗೆ, ಬಹುಶಃ ಒಂದು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಮುಂದಿನ ಒಂದು ಅವಧಿಯನ್ನು ಕೂಡ ಅವರು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಇದೀಗ ಬಿಜೆಪಿ ವಕ್ತಾರರಾಗಿರುವಂತಹ ಮಾಧವ ಸರ್, ಇದೀಗ ರಾಜ್ಯದಲ್ಲಿ ಏನಾಗಿದೆ ಅಂತಂದ್ರೆ, ಬರದಿಂದ ಬೆಳೆ ಹೋಯ್ತು ಅಂತ ಅಂತಾರೆ, ನೆರೆಯಿಂದ ಮನೆ ಹೋಯ್ತು ಅಂತಾರೆ. ಆದರೆ ಇದೀಗ ಖಾತೆ ಹೋಗಬಾರ್ದು ಅನ್ನತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ಲಾಬಿ ಆಗ್ತಾ ಇದೆ ಸರ್. ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ ಶಾಸಕರುಗಳಿಗೆ ಸಚಿವ ಸ್ಥಾನ ಮುಖ್ಯವ ಸರ್, ಜನರ ಸಮಸ್ಯೆಯನ್ನು ಬಗೆಹರಿಸೋದು ಮುಖ್ಯ ಸರ್? ಈ ಬಗ್ಗೆ ತಾವು ಏನು ಹೇಳಿಕೆ ಬಯಸ್ತೀರಿ ಸರ್? ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಮುಗಿದ ನಂತರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳು ಸುಮಾರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರ ಪೂರ್ತಿಯಾಗಿ 2 ತಿಂಗಳು ಸಮಯವನ್ನು ಅವರು ಬರೀ ಡೆಲ್ಲಿಯಲ್ಲಿ ಅವರು ಕಳೆದಿರ್ತಾರೆ. ಅವರು ನಮ್ಮ ರಾಜ್ಯದ ಕಡೆಗೆ ಅವರಿಗೆ ಸರಿಯಾಗಿ ನಿಗಾ ವಹಿಸುವಂಥ ಒಂದು ಸಮಯಗಳು ಸಿಗಲಿಲ್ಲ. ಯಾಕಂತಂದರೆ ಬಹುಶಃ ಇದು ಮೊದಲೇ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗಿದೆ ಏನಂತಂದರೆ, ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ
ಸಾಮಾನ್ಯವಾಗಿ ಇನ್ನು ಮುಂದಿನ ಸಂದರ್ಭದಲ್ಲಿ ಎಲೆಕ್ಷನ್ ಬರುವಂಥ ಒಂದು ಸಂದರ್ಭ, ಆ ಎಲೆಕ್ಷನ್ಗೆ ಕೇಂದ್ರಕ್ಕೆ ಬೇಕಾದಷ್ಟು ಅವರಿಗೆ ಆ ರಾಜಕಾರಣದಲ್ಲಿ ತಮಗೆ ಗೊತ್ತೇ ಇದೆ. ಓಕೆ. ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಣ ಮಾಡುವಂಥ ಒಂದು ಕೆಲಸ ಕಾರ್ಯದಲ್ಲಿ ಸಿದ್ದರಾಮಯ್ಯನಿಗೆ ಒಂದು ಡೈರೆಕ್ಟ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಏನಾಗಿದೆ ಅಂತಂದರೆ ಬಹುಶಃ ಅದನ್ನು ಸಿದ್ದರಾಮಯ್ಯವರು ನೆರವೇರಿಸಲಿಲ್ಲ. ಅದಕ್ಕೋಸ್ಕರ ಆಡಳಿತವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ರು. ಅದಕ್ಕೆ ಕೆಲವು ತಮಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಒಂದು ಕಡೆಯಿಂದ ಪ್ರಮುಖವಾಗಿ ಕೇಳಿ ಬರ್ತಕ್ಕಂಥದ್ದು ಬಿಡದಿಯ ಸೈಟನ್ನು ಮಾಡುವಂಥದ್ದು. ಬಿಡದಿಯದು ಇದು ಬಹುಶಃ ಒಂದು ದೊಡ್ಡ ಒಂದು ಗೊಂದಲದ ಜೇನುಗೂಡಿಗೆ ಕೈ ಹಾಕಿದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಅದು ಸರಿಯಾದ ನಿರ್ಧಾರಗಳಲ್ಲ. ಯಾಕಂದರೆ ಒಂದು ರೈತರ ಜಮೀನನ್ನು ಕಿತ್ಕೊಳ್ಳುವಂಥದ್ದು ಅದು ಬಹುಶಃ ಅದನ್ನು ಏಕಾಏಕಿ ನಾವು ಅದನ್ನು ಅಕ್ವೈರ್ ಮಾಡ್ತೇವೆ ಅನ್ನುವುದು ಅದು ಡಿ ಕೆ ಶಿವಕುಮಾರ್ ನಿರ್ಧಾರ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದು ಒಂದು ಪಾಠ ಆದರೆ ಇನ್ನೊಂದು ಕಡೆಯಿಂದ ಅವರಿಗೆ ಕಾವೇರಿ ನೀರಿನ ಗಲಾಟೆಗಳು ಕೂಡ ಆಯಿತು. ದೇವರ ದಯದಿಂದ ಈಗ ದೇವರು ಸ್ವಲ್ಪ ಮಳೆ ಆಗಿದೆ, ಆದ್ದರಿಂದ ಸ್ವಲ್ಪ ಏನೋ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ನಿದ್ದೆ ಮಾಡ್ಬೋದು ಅನ್ನೋ ಮಟ್ಟದಲ್ಲಿದ್ದಾಗ ಅವರಿಗೆ ಪುನಃ ಸಂಪುಟವನ್ನು ವಿಸ್ತರಣೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಅವರಿಗೆ ಅನಿವಾರ್ಯವಾಗಿ ಅದು ಮಾಡಲೇಬೇಕಾಗಿತ್ತು, ಮುಂಚೆನೇ ಆಗಬೇಕಾಗಿತ್ತು. ಆದರೆ ಈಗ 2 ತಿಂಗಳಾದ ನಂತರ ನಿನ್ನೆ ಅವರದ್ದು ಸಂಪುಟ ವಿಸ್ತರಣೆ ಆಯಿತು. ಆದರೆ ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರದಿಂದ ಒಂದು ಪಟ್ಟಿ ಬಂತು, ಇನ್ಕ್ಲೂಡಿಂಗ್ ಸ್ಪೀಕರಿಂದ ಕೂಡ. ಇತಿಹಾಸದಲ್ಲಿ ಸ್ಪೀಕರ್ ಪಟ್ಟಿಯನ್ನು ಲೆಟರೇಟಲ್ಲಿ ಕೊಡುವಂಥದ್ದು ಅದು ಭಾರಿ ಕಡಿಮೆ. ಸ್ಪೀಕರ್ ಇರ್ಬೋದು ಅಥವಾ ಇದು ವಿಧಾನ ಪರಿಷತ್ತು ಸಭಾಪತಿಗಿರ್ಬೋದು, ಉಪಸಭಾಪತಿಗಳಿರ್ಬೋದು, ಅವರ ಹೆಸರನ್ನು ಒಂದು ಪಕ್ಷದ ಲೆಟರ್ ಹೆಡ್ ಅಲ್ಲಿ ಕೊಡುವಂಥದ್ದು ಅದು ಇದು ಪ್ರಥಮ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಏನಿವೆ ಅದು ಇರಲಿ, ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುದಿಲ್ಲ. ಸನ್ನಿವೇಶ ಅವರು ವಿಸ್ತರಣೆ ಮಾಡಿದ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ನೋಡಬೇಕಿತ್ತು. ರಾಜ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಒಂದು ದಾಹಕ್ಕೆ ಒಳಗಾಗಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ನೋಡಿ, ರಾಜ್ಯದ ಬರ ಒಂದು ಕಡೆ ನೆರೆ ನೋಡಿ, ಒಂದು ಕಡೆಯಿಂದ ರಾಜ್ಯದ ಬರದ ಬಗ್ಗೆ ಅವರು ಎಲ್ಲರೂ ಕೂಡ ಶಾಸಕರಾಗಿ ಒಬ್ಬ ಸಚಿವರಾಗಿಲ್ಲ. ನಮ್ಮ ವಿಧಾನ ಸಭೆಯಲ್ಲಿರ್ತಕ್ಕಂಥ 224 ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಕೂಡ ಅವರು ಬರೀ ನನಗೆ ಮಿನಿಸ್ಟರ್ ಸಿಗಬೇಕು, ನನಗೆ ಆ ಖಾತೆ ಸಿಗಬೇಕು, ಈ ಖಾತೆ ಸಿಗಬೇಕು ಅನ್ನೋ ಮಟ್ಟಿನಲ್ಲಿ ಹೋರಾಟ ಮಾಡೋದಲ್ಲ. ಒಟ್ಟಾಗಿ ಸೇರಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸೇರಿ ಎಲ್ಲಾ ಶಾಸಕರು ನಮ್ಮ ರಾಜ್ಯಕ್ಕೆ ಜನರಿಗೆ ಈಗ ಬಡ ಜನರಿಗೆ ಆಗಿರ್ತಕ್ಕಂಥ ಈ ಬರವನ್ನ ಸಮರ್ಥವಾಗಿ ಅವರು ನಿರ್ವಹಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕಾಗಿತ್ತು. ಅವರು ಆ ಕೆಲಸವನ್ನು ಮಾಡಲಿಲ್ಲ. ಅವರು ನಿರಂತರವಾಗಿ ಈಗ ಅಧಿಕಾರದ ಒಂದು ಖಾತೆಯನ್ನ ಯಾವ ರೀತಿ ಹಂಚಿಕೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಗೊಂದಲ ಆದ್ರೆ, ಮತ್ತೆ ಕೆಲವರಿಗೆ ಆ ಖಾತೆ ಸಿಗ್ಲಿಲ್ಲ, ಮಿನಿಸ್ಟರ್ ಆಗ್ಲಿಲ್ಲ ಅನ್ನೋ ಒಂದು ಗೊಂದಲದಲ್ಲಿ ಈಗ ಎಲ್ಲ ಕೂಡ ನೋಡಿ, ಒಂದು ಇತಿಹಾಸದಲ್ಲಿ ನಾನಂತೂ ನೋಡಲಿಲ್ಲ ನಮ್ಮ ರಾಜಕೀಯ ಜೀವನದಲ್ಲಿ ಈ ತರ ಮೈಸೂರಲ್ಲಿ ಗೊಂದಲಗಳು, ಈ ಕಡೆ ಯಲಹಂಕ ಕಡೆ ಗೊಂದಲಗಳು, ಈ ಕಡೆ ದಾವಣಗೆರೆಯಲ್ಲಿ ಗೊಂದಲಗಳು, ಎಲ್ಲಾ ಕಡೆನೂ ಗೊಂದಲ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ಅಂದ್ರೆ ರಸ್ತೆ ತಡೆಯನ್ನು ಮಾಡುವಂತ ಆ ಕೀಳು ಮಟ್ಟದ ಕೆಲಸ ಕೂಡ ಆ ಶಾಸಕರು ಹಾಕಿದ್ರು ಅಂತ ಹೇಳಿದ್ರೆ ಇದು ಯಾವ ರೀತಿ ಆಡಳಿತ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ತಾವು ಮಾಧ್ಯಮದ ಮುಖಾಂತರ ಇದನ್ನು ಅವರಿಗೆ ತಿಳಿಸುವಂತ ಕೆಲಸ ಕಾರ್ಯ ಆಗ್ಬೇಕು. ಯಾಕಂತಂದ್ರೆ ಬಡ ಜನರಿಗೆ ಆ ಒಂದು ನೆರೆಯ ಸಂದರ್ಭದಲ್ಲಿ ಯಾವ ರೀತಿ ನಾವು ಅವರಿಗೆ ಸಹಕಾರ ಬರಬೇಕು ಆ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಅವರ ಸಂಪುಟ ಸಚಿವರು ಮಾಡಬೇಕಾಗಿತ್ತು. ಆ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚರ್ಚೆ ಮಾಡ್ತೇನೆ. ಈಗ JDS ನ ಒಂದು ಮಹಾಪ್ರಧಾನ ಕಾರ್ಯದರ್ಶಿ ನಮ್ಮ ಯೋಗೀಶ್ ಶೆಟ್ಟಿ ಜಪ್ಪ ಅವರಿದ್ದಾರೆ. ಸರ್, ಇದೀಗ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು, ಜನರಿಗೆ ಯಾವ ರೀತಿಯಲ್ಲಿ ಆಶ್ರಯ ಆಗಬೇಕು, ಆ ರೀತಿ ಆಗ್ತಾ ಇದೆಯಾ? ಅದೇ ಪ್ರಶ್ನೆ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ನೋಡಿ, ಯಾರೋ ಒಬ್ಬರು ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿಬೇಕಾದ್ರೆ ಅವನ ಮನಸ್ಸಲ್ಲಿ ಇರ್ತದೆ, ನನ್ನಿಂದಾಗಿ ಏನಾದರೂ ಸಮಾಜಕ್ಕೆ ಉಪಕಾರ ಆಗಬೇಕು, ನನ್ನಿಂದಾಗಿ ನನಗೆ ಓಟ್ ಕೊಟ್ಟ ಮತದಾರರಿಗೆ ಏನಾದರೂ ನನ್ನಿಂದಾಗಿ ಸೇವೆ ಆಗಬೇಕು, ನಾನು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಮಾಡಿದ ಕೆಲಸಗಳು ನಿರಂತರ ಜೀವನದಲ್ಲಿ ಜನರ ಮನಸ್ಸಲ್ಲಿ ಇರಬೇಕು. ಇಂಥ ಸಂದರ್ಭದಲ್ಲಿ ಇಂಥ ಯೋಜನೆ ಇಂಥ ಮಂತ್ರಿಗಳು ಮಾಡಿದ್ದಾರೆ, ಇಂಥ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆ ಒಂದು ರೀತಿಯಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅದಕ್ಕೆ ಅಧಿಕಾರ ಬಂದ ಮೇಲೆ ಅವರು ಈ ರೀತಿಯಲ್ಲಿ ಮಾಡೋದು ಯಾವುದು ಸರಿಯಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಮಾಧವರವರು ಸಹ ಆ ಒಂದು ಮಾತನ್ನು ಅಧಿಕಾರ ಕೊಟ್ಟ ಮೇಲೆ ಇವರು ಶಾಸಕರಾದ ಮೇಲೆ ಇವರು
ಅವರ ಒಂದು ಜನರು ಬೀದಿಗೆ ಬಂದು ಹೋರಾಟ ಮಾಡೋದು ಒಂದು ಒಂದು ಪ್ರತಿಭಟನೆ ಅಂದರೆ ಒಂದು ಜನರ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋ ಬದಲು ತನಗೆ ಮಂತ್ರಿ ಸಿಗಲಿಲ್ಲ ಅಂತ ಹೇಳ್ಕೊಂಡು ಬೀದಿಯಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡಿಕೊಂಡು ನನಗೆ ಮಂತ್ರಿ ಸಿಗಲಿಲ್ಲ ಅಂತ ಹೇಳ್ಕೊಂಡು ಬೀದಿಯಲ್ಲಿ ಹೋರಾಟ ಮಾಡೋದು ಅದು ತಪ್ಪು ಅಂತ ಹೇಳ್ತೇನೆ. ಯಾಕೆಂದರೆ ಅವರು ಎಂತ ಇದ್ರೆ ಸಹ ಒಂದು ವೇಳೆ ಅಧಿಕಾರ ಸಿಗಬೇಕಾದ್ರೆ ಸಹ ಯಾವ ಪಕ್ಷದ ಸಿಂಬಲಲ್ಲಿ ಅವರು ಆಯ್ಕೆಯಾಗಿದ್ದಾರ ಆ ಸಿಂಬಲ್ನ ನಾಯಕರಲ್ಲಿ ಅದು ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ಬೇರೆ ಬೇರೆ ಹಿರಿಯ ನಾಯಕರ ಹತ್ರ ಹೋಗಿಕೊಂಡು ನೋಡಿ ನನಗೆ ಈಗ ನಿಜವಾಗಿ ಒಂದು ಅವಕಾಶ ಕೊಟ್ಟರೆ ನಾನು ಸಮಾಜಕ್ಕೆ ಇಂಥ ಕನಸುಗಳುಂಟು, ಇಂಥ ಬ್ರಿಡ್ಜ್ಗಳನ್ನು ಮಾಡಬೇಕು, ಇಂಥ ಯೋಜನೆಗಳನ್ನು ತರಬೇಕಂತ ಇದ್ದೆ, ನೀವೊಂದು ನನಗೆ ಆ ಅವಕಾಶ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡುವಂಥ ಮನೋಧರ್ಮವನ್ನ ಮಾಡಬೇಕು. ಅದರ ಬದಲು ಇವತ್ತು ನೋಡಿ ಒಂದು ಸೈಡಲ್ಲಿ ಬರ ಉಂಟು, ಒಂದು ಸೈಡಲ್ಲಿ ಸ್ವಾಮಿ ಒಂದು ಸೈಡಲ್ಲಿ ಇವತ್ತು ಜನರು ನೀರಲ್ಲಿ ಹೋಗುವಂತ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೋಸ್ಕರ ಒಂದು ಬೀದಿಯಲ್ಲಿ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಮಾಡೋದು ನೋಡಿದ್ರೆ ತುಂಬಾ ಬೇಸರ ಸಂಗತಿ ಆಗಿದೆ. ಯಾಕೆಂದ್ರೆ ಮೊನ್ನೆ ತನಕ ನೀತಿ ವಿಷಯದಲ್ಲಿ ಇಂಥವರು ಸತ್ತಿದ್ದಾರೆ, ಇಂಥ ಮಕ್ಕಳು ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಇದೇ ವ್ಯಕ್ತಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಕೇಂದ್ರದ ವಿರುದ್ಧವಾಗಿ. ಅದೇ ಇವತ್ತು ತನ್ನ ರಾಜ್ಯದಲ್ಲಿ ಬಂದ ಸಂದರ್ಭದಲ್ಲಿ ಅದೇ ಯೋಜನೆಗಳು ಯಾಕೆ ಅವರು ಚೇಂಜ್ ಆಗ್ತಾರೆ? ಇದು ಅನುಕೂಲ ಶಾಸ್ತ್ರನ? ಬೇರೆ ಪಕ್ಷ ಆದ್ರೆ ಸರಿ ಒಂದು ಟೀಕೆ ಮಾಡುವಂಥದ್ದು, ತನ್ನದಾದ್ರೆ ಇದೇನಿಲ್ಲ ಇದು ಮಾಮೂಲು ಅಂತ ಹೇಳೋದು, ಇದು ಯಾವ ನ್ಯಾಯ ಹೇಳೋದು? ಸರಿ ಉದಯ್ ಅವರೇ, ಇದೀಗ ಇದು ತಾತ್ಕಾಲಿಕವಾಗಿ ಕಾಂಗ್ರೆಸ್ನಲ್ಲಿಂತಲ್ಲ, ನಾನು ಈವರೆಗೆ ನೋಡಿದಂಥ ಎಲ್ಲ ಅಧಿಕಾರ ಪಕ್ಷಗಳಲ್ಲಿ ತಮಗೆ ಶಾಸಕರು ನಾನು 3 ಬಾರಿ ಆಯ್ಕೆ ಆಗಿದ್ದೇನೆ, 8 ಬಾರಿ ಆಯ್ಕೆ ಆಗಿದ್ದೇನೆ, ನನಗೆ ಸಚಿವ ಸ್ಥಾನ ಸಿಗಲಿಲ್ಲ, ನಾನು ರಾಜೀನಾಮೆ ಹೇಳುವಂಥದ್ದು ಸಹಜ. ಆದರೆ ಈಗಿನ ಪ್ರಸ್ತುತ ಸನ್ನಿವೇಶವನ್ನು ಸರಿ, ಇವತ್ತು ಬರ ಇದೆ, ನೆರೆ ಇದೆ, ಭಾಳಷ್ಟು ಶಿಕ್ಷಣದಲ್ಲಿ ಗೊಂದಲ ಆಗಿದೆ, ಪರೀಕ್ಷೆಯಲ್ಲಿ ಗೊಂದಲ ಆಗಿದೆ, ಸರಿ, ಪ್ರಸ್ತುತ ಸನ್ನಿವೇಶವನ್ನು ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಸಮರ್ಥವಾಗಿ ನಿಭಾಯಿಸಬಲ್ಲರು ತಮ್ಮ ಪಕ್ಷದಲ್ಲಿ ಅಂತಕ್ಕಂಥ ತಮಗೆ ಅಭಿಪ್ರಾಯ ಇದೆ ಸರ್? ನೋಡಿ, ಅಂದ್ರೆ ಇದು ತಾತ್ಕಾಲಿಕ 1-2 ದಿನದ ಮಟ್ಟಿಗೆ, ಅದರ ಜೊತೆಗೆ ಜನರ ಬರ ಪರಿಹಾರವನ್ನ ಇದು ಮಾಡೋದು, ಅಧಿಕಾರಿಗಳ ಸಭೆ ಕರೆಯುವುದು, ಅದನ್ನು ಕೂಡ ಸಮರ್ಥವಾಗಿ ಮಾಡ್ತಾರ? ತಾವು ಯಾವ ರೀತಿ ಸಮರ್ಥಗೊಳಿಸಿದ್ರು? ನೋಡಿ, ನಾನು ಮೊದಲೇ ಫಸ್ಟಿಗೆ ಹೇಳಿದೆ, ನೋಡಿ ರಾಜಕೀಯ ಹೇಳಿದ್ರೆ ಇದು ಒಂದು ಮೊದಲನೇದಾಗಿ ಹೇಗೆ ಯೋಗೇಶಣ್ಣ ಹೇಳಿದ್ರು, ಖಂಡಿತವಾಗಿಯೂ ಒಬ್ಬ ಚುನಾಯಿತ ಪ್ರತಿನಿಧಿ ಯಾರೇ ಆಗಿರಲಿ ಅವರ ಪ್ರಥಮ ಆದ್ಯತೆ ಅವರು ಯಾರು ವೋಟ್ ಹಾಕಿದ ಜನರು ಯಾರಿದ್ದಾರೆ ಅವರಿಗೆ ಆದ್ಯತೆ ಕೊಡಬೇಕಾದಂಥದ್ದು ಒಂದು. ನೋಡಿ, ಈಗ ಬರ ಪರಿಹಾರದ ವಿಚಾರವಾಗಿ ಮಾತನಾಡ್ತಿರುವಂಥದ್ದು ನೋಡಿ, ಕಳೆದ 2 ತಿಂಗಳಿಂದ ಏನು ಡಿ.ಕೆ. ಶಿವಕುಮಾರ್ ಅವರು 60 ದಿನ ಕೂಡ ಏನು ಡೆಲ್ಲಿಯಲ್ಲೇನಿರಲಿಲ್ಲ, ಇಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಸಮಯಕ್ಕೆ ಮಾಡ್ತಾ ಇದ್ರು. ಬರ ಪರಿಹಾರಕ್ಕೋಸ್ಕರನೇ ಅವರು ಒಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ ಮತ್ತು ಅವರ ಕೆಲಸವನ್ನು ಉತ್ತಮವಾಗಿ ಸಮರ್ಪಕವಾಗಿ ಮಾಡ್ತಿದ್ದಾರೆ. ನಿಮ್ಗೆ ತಿಳಿದಿರ್ಬೋದು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಏನು ನಮ್ಮ ಯು ಟಿ ಖಾದರ್ ಸಾಹೇಬ್ರನ್ನು ನೇಮಕ ಮಾಡಿದ್ದಾರೆ, ಅವರಂತೂ ಕಾಲಿಗೆ ಚಕ್ರ ಕಟ್ಟಿ ತಿರುಗ್ತಾ ಇದ್ದಾರೆ ಎಲ್ಲ ಕಡೆಯಲ್ಲಿ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ. ಸೊ ಖಂಡಿತವಾಗಿಯೂ ಅಂತಹ ಏನು ದೊಡ್ಡ ಮಟ್ಟದಲ್ಲಿ ಏನು ನಾವು ಏನು ಹೇಳ್ತಾರೆ ಏನೋ ಒಂದು ಅನಾಹುತ ನಡೆದಿತ್ತು ಅಂಥದ್ದು ಏನು ನಡೆದಿಲ್ಲ ಅಂಥದ್ದೆಲ್ಲ. ಮತ್ತೆ ಇಷ್ಟೊಂದು ಬರ ಇರುವಾಗ ನೀವು ನಡೆದಿಲ್ಲ ಅಂತ ಹೇಳುದು ಬಹಳಷ್ಟು ತಪ್ಪು. ಅಲ್ಲಲ್ಲ ನಾನು ಬರ ನಡೆದಿಲ್ಲ ಅಂತ ಹೇಳುದಲ್ಲ, ಬರ ನಡೆದಿಲ್ಲ ಅಂತ ಹೇಳುದಲ್ಲ ನಾನು, ನಾವು ಅದಕ್ಕೆ ಸಮರ್ಪಕವಾಗಿ ಮಾಡಿಲ್ಲ ಅಂತ ಹೇಳುವಂತ ಒಂದು ಆರೋಪ ಏನ್ ಮಾಡ್ತಿದ್ದಾರೆ ನೋಡಿ, ಅದು ಸುಳ್ಳು ಅಂತ ಹೇಳುವಂತ. ಮತ್ತೆ ನೋಡಿ, ಇವರು ಕೆಲವೊಂದೊಂದು ಪಾಯಿಂಟ್ಗಳನ್ನು ಹೇಳಿದ್ರು. ಬಹುಶಃ ಯಾರು ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಇವರಿಗೆ ಸೆಂಟ್ರಲ್ಗೆ ಹಣ ಕ್ರೋಢೀಕರಣ ಮಾಡಿ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬಹುಶಃ ಇದು ಇವರ ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ರು, ಕರ್ನಾಟಕದಲ್ಲೂ ನಡೆದಿದೆ. 3 ಸಲ ಇವರನ್ನೆಲ್ಲ ಚೇಂಜ್ ಮಾಡಿದ್ರು. ಯಾರನ್ನು ಒಂದ್ಸಲ ಯಡಿಯೂರಪ್ಪರನ್ನು ಮಾಡಿದ್ರು, ಮತ್ತೆ ಜಗದೀಶ್ ಶೆಟ್ಟರನ್ನು ಮಾಡಿದ್ರು, ಮತ್ತೆ ಸದಾನಂದ ಗೌಡರನ್ನು ಮಾಡಿದ್ರು. 2ನೇ ಟರ್ಮ್ನಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪರನ್ನು ತೆಗೆದ್ರು, ಬೊಮ್ಮಾಯಿ ಅವರನ್ನು ಮಾಡಿದ್ರು. ಬಹುಶಃ ಆವಾಗ ಕೂಡ ಇವರದೇನೋ ಸರಿಯಾಗಿ ಪೇಮೆಂಟ್ ಹೋಗಿಲ್ಲ ಅಂತ ಕಾಣಿಸುತ್ತೆ, ಬಹುಶಃ ಅವರನ್ನು ತೆಗೆದಿದ್ದಿರ್ಬೋದು. ಹಾಗೆ ಮತ್ತೆ ಇನ್ನೊಂದು ನೋಡಿ, ಇವರು ಹೇಳಿದ್ರು ಈ ರಸ್ತೆ ತಡೆಗಳು, ಇಂಥ ನೀಚ ಕೃತ್ಯಗಳು ಬಿಜೆಪಿಯಲ್ಲಿ ಯಡಿಯೂರಪ್ಪರನ್ನು ಕೆಳಗಿಳಿಸುವ ಟೈಮ್ನಲ್ಲಿ ಕೂಡ ನಡೆದಿದೆ. ಸರ್ ನೋಡಿ, ಪೊಲೀಸ್ ಇಲಾಖೆಯ ಪರೀಕ್ಷೆಗಳು ಅದಕ್ಕೂ ಬರ್ತೀನಿ ನೋಡಿ. ಮತ್ತೆ ಇವರು ಬಿಡದಿ ರೈತರ ವಿಚಾರವಾಗಿ ಹೇಳಿದ್ರು ನೋಡಿ, ಆ ವಿಚಾರವಾಗಿ ಸಹ ಕೂಡ ಇದು ಎಲ್ಲಿಂದ ಹುಟ್ಟಿತು ಅಂತ ಹೇಳುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಸರ್ಕಾರ ಇರುವ ಟೈಮ್ನಲ್ಲಿ ಪ್ರಾಜೆಕ್ಟ್ ಎತ್ತಿದ್ರು, ಆಮೇಲೆ ಯಡಿಯೂರಪ್ಪರವರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಸೆಕೆಂಡ್ ಟರ್ಮ್ ಯಡಿಯೂರಪ್ಪರವರು ಬರೋ ಕೂಡ ಇದನ್ನು ಪ್ರಪೋಸ್ ಮಾಡ್ಕೊಂಡು ಹೋದ್ರು. ಏನೋ ಒಂದು ಅದೊಂದು ರಾಜ್ಯದ ಒಂದು ಏನೋ ಗ್ರೇಟರ್ ಬ್ಯಾಂಗ್ಳೂರ್ ಮಾಡುವಂತಹ ಒಂದು ಉದ್ದೇಶದಿಂದ
ಡಿನೋಟಿಫಿಕೇಶನ್ ಮಾಡಬಹುದು. ಡಿನೋಟಿಫಿಕೇಶನ್ ಈಗ ಅದೇ ಹೇಳುವಂತದ್ದು ನೋಡಿ. ತಪ್ಪು. ಇಲ್ಲ, ಇಲ್ಲ, ಕುಮಾರಸ್ವಾಮಿ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಮಾಡಬೇಕು ಅನ್ನೋ ಒಂದು ನೀಲಿ ನಕಾಶೆಯನ್ನು ಮಾಡಿದ್ರೆ ಯಾವ ರೀತಿ ಆಗ್ಬಹುದು ಇದು ಅಂದ್ರೆ ಈ ಒಂದು ಗ್ರಾಮಾಂತರ ಪ್ರದೇಶ ಕೂಡ ಈ ಬೆಂಗಳೂರಿನಂತ ಮಹಾನಗರ ಪಾಲಿಕೆ ಹತ್ರ ಸೇರಿದಾಗ ಅಲ್ಲಿ ಒಂದು ರೀತಿಯ ಬೇರೆ ಬೇರೆ ಉದ್ಯಮ ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅನ್ನೋ ಒಂದು ನೀಲಿ ನಕಾಶೆಯನ್ನು ಮಾಡಿದ್ರು ಬಿಟ್ರೆ ಏಕಾಏಕಿ ರೈತರ ಜಮೀನನ್ನು ಅವರು ಅಕ್ವೈರ್ ಮಾಡ್ಲಿಕ್ಕೆ ಹೋಗಿದಾರ? ಇಲ್ಲಲ್ಲ. ನಾನು ಅದೇ ಹೇಳುವಂತದ್ದು ನೋಡಿ, ನಾನು ಅದೇ ನೋಡಿ ಆ ಟಾಪಿಕ್ ಅವ್ರು ತೆಗ್ದಾರೆ. ಸರಿ ಸರಿ, ಓಕೆ. ಈಗ ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ. ಸ್ವಾಮಿ ಯೋಜನೆ ಮಾಡುವಾಗ ಯಾರು ಕೂಡ ಒಂದು ಯೋಜನೆಯನ್ನ ಒಂದು ಯಾವುದೇ ಒಂದು ಮಾಡುವಾಗ ಮಾಡುವಾಗ ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿದ ನೀಲಿ ನಕಾಶೆ ಮಾಡ್ತಾರೆ. ಆನಂತರ ಅದರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಬಗ್ಗೆ ಗೊತ್ತಾಗ್ತದೆ, ಭಾವನೆಗಳು ಗೊತ್ತಾಗ್ತದೆ, ಜನರು ಯಾವ ರೀತಿಯ ಸ್ಪಂದನೆ ಮಾಡ್ತಾರೆ. ಆಗ ಜನರ ಸ್ಪಂದನೆ ಮಾಡಿದ ನಂತರ ಬಿಡ್ತಾರೆ. ಯಾವುದೇ ಒಂದು ಪ್ರೊವಿಷನ್ಸ್ ಆಗಿ ಈ ವಿಚಾರವಾಗಿ ಯಾವಾಗ ಬಿಜೆಪಿ ಯಡಿಯೂರಪ್ಪರವರು 2013ರಲ್ಲಿ ಸಿಎಂ ಆಗಿದ್ದ ಟೈಮ್ ನಲ್ಲಿಯೂ ಕೂಡ ಈ ವಿಚಾರವಾಗಿ ರೈತರ ಜೊತೆ ಮಾತಾಡುವಾಗ ಅವರು ಕೊಡ್ಲಿಕ್ಕೆ ರೆಡಿ ಇದ್ರು ಜಮೀನುಗಳನ್ನು. ಇವಾಗ ಕೂಡ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ 75% ರೈತರು ಜಮೀನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಜನ ಕೂಡ ಜಮೀನನ್ನ ಬಿಡ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಇನ್ನೊಂದು, ಈಗ ನಮ್ಮ ಜಮೀನಿದ್ರೆ ನಮ್ಮ ಜಮೀನ ಏಕಾಏಕಿ ಒಂದು ಸರ್ಕಾರ ಬಂದು ಅಕ್ವೈರ್ ಮಾಡಿದ್ರೆ ಅದಕ್ಕೆ ಒಂದು ಮೀನಿಂಗ್ಲೆಸ್. ನಾವೊಂದು ಪ್ರಜಾಪ್ರಭುತ್ವ ಒಂದು ವಿಚಾರಧಾರೆಯಲ್ಲಿ ನಾವೆಲ್ಲ ಜೀವನ ಮಾಡ್ತಿರ್ತಕ್ಕಂಥ ಜನಗಳು. ಏಕಾಏಕಿ ಸರ್ಕಾರ ಅದನ್ನು ಅಕ್ವೈರ್ ಮಾಡ್ತದ, ಅದು ಸರ್ಕಾರಕ್ಕೆ ಬಿಟ್ಟ. ನಾವೀಗ ಕೇಂದ್ರದಿಂದ ನೋಡಿ, ಲೈಟರ್ಗೆ ಲಾಠಿ ಚಾರ್ಜ್ ಅಲ್ಲ, ಲೈಟರ್ಗೆ ಗೋಲಿಬಾರ್ ಮಾಡಿದವರು ನೀವು. ಅದ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ನೋಡಿ ನೋಡಿ ಸಿಚುವೇಶನ್ ನೋಡಿ, ಅದೇ ನಾನು ಹೇಳುವಂತ ನೋಡಿ. ಕೇಂದ್ರ ಸರ್ಕಾರ ಕೂಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನು ಮಾಡುವಾಗ ರೈತರ ಜಮೀನುಗಳನ್ನು ಜಬರ್ದಸ್ತಿಯಾಗಿ ಅಕ್ವೈರ್ ಮಾಡಿದಂತ ಹಲವಾರು ಸಿಚುವೇಶನ್ ದೇಶಾದ್ಯಂತ ಇದೆ.